ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯವು ನಿಗದಿತ 10ಕ್ಕಿಂತ ಅಧಿಕವಾಗಿ ಏರಿಸಿರುವ ಶುಲ್ಕವನ್ನು ಈ ಕೂಡಲೇ ಕಡಿತಗೊಳಿಸುವಂತೆ ತುಮಕೂರಿನಲ್ಲಿ ಎಬಿವಿಪಿ ಆಗ್ರಹಿಸಿದೆ. ನಗರದ ಡಿಸಿ ಆಫೀಸ್ ಬಳಿ ವಿದ್ಯಾರ್ಥಿಗಳು ಪ್ರತಿಭಟಿಸಿದ್ದಾರೆ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಒಂದು ರಾಜ್ಯ ಮಟ್ಟದ ವಿಶ್ವವಿದ್ಯಾಲಯವಾಗಿದ್ದು ಲಕ್ಷಾಂತರ ವಿದ್ಯಾರ್ಥಿಗಳು ಈ ವಿವಿ ಅಧೀನ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸವನ್ನು ನಡೆಸುತ್ತಿದ್ದಾರೆ. ಈ ಸಮಾಜದಲ್ಲಿ ಹಲವಾರು ಉತ್ತಮ ಗುಣಮಟ್ಟದ ಅಭಿಯಂತರರು ಈ ವಿವಿಯಿಂದ ಪದವಿಯನ್ನು ಹೊಂದಿದ್ದು ವಿವಿಯು ಉತ್ತಮವಾದ ಹೆಸರನ್ನು ಹೊಂದಿದೆ. ವಿಟಿಯು ವಿವಿಯು ಕಾನೂನುಬದ್ಧವಾಗಿ 10% ಶುಲ್ಕವನ್ನು ಏರಿಕೆ ಮಾಡಬೇಕಾಗಿತ್ತು. ಆದರೆ ಯಾವುದೇ ಪರಿಮಿತಿಯನ್ನು ಅನುಸರಿಸದೆ ವಿವಿಯು ಶುಲ್ಕವನ್ನು ಏರಿಕೆ ಮಾಡಿರುತ್ತದೆ. ವಿವಿಯ ಈ ನಡೆಯನ್ನು ವಿದ್ಯಾರ್ಥಿ ಪರಿಷತ್ ಖಂಡಿಸುತ್ತದೆ ಎಂದಿದ್ದಾರೆ. ಇಂಜಿನಿಯರ್ ಪದವಿ ಮತ್ತು ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳ ಪರೀಕ್ಷಾ ಶುಲ್ಕವನ್ನು 251, ಅಂಕಪಟ್ಟಿ ಶುಲ್ಕವನ್ನು 100%, ಸರ್ಟಿಫಿಕೇಟ್ ನೀಡಲು 50 ಶುಲ್ಕ ಏರಿಕೆ, ಈ ರೀತಿಯಾಗಿ ಎಲ್ಲಾ ವಿಭಾಗದ ನೂತನವಾದ ಶುಲ್ಕ ಪಟ್ಟಿಯನ್ನು ವಿವಿಯು ಹೊರಡಿಸಿದ್ದು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಹಾಗೂ ಕಾನೂನುಬದ್ಧವಲ್ಲದ ಈ ರೀತಿಯ ಶುಲ್ಕ ಏರಿಕೆಯನ್ನು ಎಬಿವಿಪಿ ಖಂಡಿಸುತ್ತದೆ ಹಾಗೂ 10%ಗಿಂತ ಅಧಿಕವಾಗಿ ಏರಿಸಿರುವ ಶುಲ್ಕಗಳನ್ನು ಕೂಡಲೇ ಕಡಿತಗೊಳಿಸಬೇಕಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ತುಮಕೂರು ಆಗ್ರಹಿಸುತ್ತದೆ ಎಂದು ಪ್ರತಿಭಟನೆ ಮಾಡಿದ್ದಾರೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ತುಮಕೂರು ವತಿಯಿಂದ ವಿಶ್ವೇಶ್ವರ ತಾಂತ್ರಿಕ ವಿಶ್ವವಿದ್ಯಾಲಯ ವಿರೋಧಿ ವಿರೋಧಿಸುವುದು ಎಬಿವಿಪಿ ಕರ್ನಾಟಕ ರಾಜ್ಯಾದ್ಯಂತ ಕರೆ ಕೊಟ್ಟಿದೆ. ಇವತ್ತು ಜಿಲ್ಲಾ ಶಾಖೆ ವತಿಯಿಂದ ಇವತ್ತು ಜಿಲ್ಲಾಧಿಕಾರಿ ಕಚೇರಿಯವರ ಮುಂದೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ಈಗೆಲ್ಲ ಗೊತ್ತಿರಬೇಕು, 2020-22 7 ವರ್ಷಗಳ ಕಾಲ ನಿರಂತರವಾಗಿ ಕೊರೋನಾ ಸಂದರ್ಭದಿಂದ ಫೀಸ್ ಕಟ್ಟಕ್ಕಾಗಿಲ್ಲ. ಆದರೆ 2022-23 ಸಾಲಿನಲ್ಲಿ ಜಾಸ್ತಿ ಓದಿಸಬೇಕು, ನಾವು ಹೋರಾಟ ಮಾಡ್ತಾ ಇದ್ದೀವಿ. ಮೇಲ್ಗಡೆ ಎತ್ತಸ್ರಿ ಬ್ಯಾನರ್ ಮೇಲೆ